ಸಾದಿಗೆ ಬೇಲಿ ಪಾಡ್ದು ಜನಸಂಚಾರಗ ತಡೆಮಂತಿದ್ದರ ಮಾಧ್ಯಮದ ವರದಿರ್ದು ಬೊಕ್ಕ ಅಧಿಕಾರಿಗಳು ಜಾಗೃತರಾಯರ ಪುತ್ತೂರು ತಹಶೀಲ್ದಾರರು ಜಾಗಿಗೆ ಭೇಟಿ ಕೊರಿಯರ ಸಾದಿಗೆ ಪಾಡ್ದಿತ್ತಿನ ಗೇಟ್ ಬೊಕ್ಕ ತಡಬೇಲಿ ತಹಶೀಲ್ದಾರರು ತೆರವುಗೊಳಿಸಾಯರ ಪುತ್ತೂರು ತಹಶೀಲ್ದಾರರಾಯನ ಶಿವಶಂಕರ್ ನೇತೃತ್ವಡ್ ಅಧಿಕಾರಿಗಳು ಕಾರ್ಯಾಚರಣೆ ಮಂತಿದ್ದರ ಕುರಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕುತ್ಕೋಳಿ ಪನ್ಪುನಲ್ಪ ತಡೆಬೇಲಿ ಪಾಡ್ದಿತ್ತಂಡ ದಲಿತ ಕುಟುಂಬಲು ಸಂಪರ್ಕ ಸಾಧಿನ ಬಳಸೊಂದಿತ್ತರ ಸ್ಥಳೀಯ ಕುಟುಂಬ ಸಾತಿಗೆ ಬೇಲಿ ಪಾಡ್ದಿತ್ತಂಡ ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಂತಿದಿತ್ತಂಡಲ ಕ್ರಮದೆತೊನಂದಿನೆಕ್ ಮಾಧ್ಯಮದ ಎದುರು ದಲಿತ ಕುಟುಂಬ ಬೇಜಾರು ತುಜಿಪಾಯರ ಬೇಲಿ ತೆರವುರ್ದು ಕುಟುಂಬಲು ಫುಲ್ ಖುಷಿ ಆತೆರ. ನಾನು ಎಲ್ಲರೂ ವಿಚಾರ ಮಾಡ್ತೇನೆ ಆಯ್ತಾ, ನೀವು ಸ್ವಲ್ಪ ಒಂದು ಜರ ನೋಡುವ ಸಮಾಧಾನ ಹೇಳಿದ್ರೆ ಇವತ್ತು ನಾನು ರಸ್ತೆಯನ್ನು ತೆಗೆಯೋದು ನನಗೆ ಅಲ್ಲಿಂದ ಬಿಡುದಿಲ್ಲ. ರಸ್ತೆ ಬೇಕಷ್ಟೇ ನೋಡಿ ನಾವು ಫೈನ್ ನೋಡ್ಲಿಕ್ಕೆ ಬಿಡುದಿಲ್ಲ. ಇವತ್ತು ರೋಡ್ ಓಪನ್ ಆಗ್ಬೇಕು. ಎಲ್ಲಿ ಹೋಗ್ಬೇಕು ಹೇಳುವುದು ಸ್ವಲ್ಪ ಅರ್ಥ ಮಾಡಿಕೊಳ್ತೀಯಾ? ಇವತ್ತೇ ಇದಾಗ್ಬೇಕು, ಇವತ್ತಾಗ್ಬೇಕು ಸರ್. ನಾವು ನನಗೆ ಅದು ಕಾಲಾವಕಾಶ ಬೇಕು, ಹೆಂಗ್ ಬೇಕು ಅಲ್ಲ ಸರ್. ನಾನು ಬಂದಿರೋದು ಇವತ್ತೇನ ಮತ್ತೆ ಅದನ್ನ ಬಗೆಹರಿಸಲಿಕ್ಕೆ ಟೈಮ್ ಬೇಕಾಗ್ತದೆ. ನಮ್ಗೆ ರಸ್ತೆ ಬೇಕಲ್ಲ ಸರ್. ಈಗ ಅಲ್ಲ ಮತ್ತೆ ನಾನು ನೋಡ್ಬೇಕಾ ಇಲ್ಲ ಈಗ ಬಿಡ್ಬೇಕಾ? ಇದು ಈಗ ನಾವು ಹೋಗ್ಲಿಕ್ಕೆ ಇಲ್ವಾ? ನಾನು ಹೇಳೋದನ್ನ ಕೇಳ್ತೀನಿ. ಫಸ್ಟ್ ನಾನು ನೋಡ್ಕೋಬೇಕಾದ್ರೆ ಅದೇನು ಮಾಡ್ಬೇಕಾ ಬೇಡ ನಾನು ತಹಸೀಲ್ದಾರ್ ಮತ್ತು ವಿ ಅವರು ಬಂದು ನಾವಿಲ್ಲಿ ಕೂತ್ಕೊಂಡಿದ್ದೆವು ರೋಡಲ್ಲಿ. ಆಗ ತಹಸೀಲ್ದಾರ್ ವಿ ಎಲ್ಲ ಬಂದು ನಮಗೆ ರೋಡ್ ಮಾಡಿ ಕೊಟ್ಟರು. ಅವರು ಅದಕ್ಕೆ ಮುಂಚೆ ಮಾಧ್ಯಮದವರು ಬಂದಿದ್ದರು. ಆ ಮಾಧ್ಯಮದಲ್ಲಿ ಬಂದ ನಂತರ ಅವರು ಅದನ್ನು ನೋಡಿ ಆ ಕೂಡಲೇ ಇಲ್ಲಿಗೆ ಬಂದು ನಮಗೆ ರೋಡ್ ಮಾಡಿ ಕೊಟ್ಟರು. ಈಗ ಹೇಗೆ ಆಗ್ತದೆ? ಖುಷಿ ಆಗ್ತದೆ? ಈಗ ಖುಷಿ ಆಗ್ತದೆ. ರೋಡ್ ಆಗಿದೆ. ಇದನ್ನು ಗೇಟನ್ನೆಲ್ಲ ತೆಗೆದು ನಮಗೆ ಅವರು ಸಂಜೆವರೆಗೆ ಇಲ್ಲಿ ನಮ್ಮೊಂದಿಗೆ ಸಹಕರಿಸಿ ಅವರು ನಮಗೆ ಅದನ್ನು ರೋಡನ್ನೊಂದು ಮಾಡಿಕೊಟ್ಟರು. ಹಾಗೆ ನಮಗೆ ಈಗ ಭಾರಿ ಖುಷಿ ಆಗ್ತದೆ. ಸಣ್ಣ ಮಕ್ಕಳಿದ್ದರು ಮತ್ತು ಬಾಣಂತಿ ಇದ್ದರು. ಅವರು ಗೇಟ್ ಹಾಕುವ ಮೊದಲೇ ನನಗೆ ಬಹಳ ದುಃಖ ಆಗ್ತಿತ್ತು. ನಮ್ಮ ಮಹಿಳೆಯರಿಗೆ ಹೀಗೆ ಆಯ್ತಲ್ವ, ಈ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಕಟ್ಟಿ ಹಾಕಿದಾಗೆ ಅವರು ಬೇಲಿ ಹಾಕಿದ್ರಲ್ವ ಅಂತ ಹೇಳಿ ಆ ಮಕ್ಕಳ ಮುಖವನ್ನು ಕೂಡ ನಾನು ನೋಡಿರಲಿಲ್ಲ. ಯಾಕಂತ ಹೇಳಿದರೆ ಅಷ್ಟು ನನಗೆ ಬೇಸರ ಆಗ್ತಾಯಿತ್ತು. ಅಲ್ಲಿ ತಂತಿ ಬೇಲಿ ಹತ್ತಿರ ಅವರು ಮಕ್ಕಳು ಆಟ ಆಡಿದ್ದಕ್ಕೆ ನಾವು ಕರೆಂಟ್ ಕೊಡ್ತೇವೆ ಇದು ತಂತಿ ಬೇಲಿಗೆ ಅಂತ ಅದನ್ನು ಕೂಡ ಬೈದರು. ಆದರೂ ಕೂಡ ನಾವು ಮಾತಾಡಲಿಲ್ಲ. ನನ್ನನ್ನು ನೋಡಿಕೊಂಡೇ ಅವರು ಹೇಳಿದರು, ನಾವಿನ್ನೂ ಮಕ್ಕಳು ಆಟ ಆಡಿದರೆ ಇಲ್ಲಿ ಕರೆಂಟ್ ಕೊಡ್ತೇವೆ ಅಂತೇಳಿ. ನಾನು ಮಾತಾಡಲಿಲ್ಲ ಮಾತ್ರ. CC ಕ್ಯಾಮೆರಾ ಹೌದು, ಮತ್ತು CC ಕ್ಯಾಮ್ರಾದಲ್ಲಿ ಇರ್ಬೋದು, ಅದರಲ್ಲಿ ಚೆಕ್ ಮಾಡಿದರೆ ಖಂಡಿತವಾಗಿ ಅವರು ಹೇಳಿದ ಮಾತು ಇರ್ಬೋದು. ಒಂದು ಡಿಲೀಟ್ ಮಾಡಿದಾರ ಏನಂತ ನಮಗೆ ಗೊತ್ತಿಲ್ಲ, ಇರ್ಬೋದು. CC ಕ್ಯಾಮೆರಾ ತೆಗ್ದಿರ? ತೆಗಿಲಿಲ್ಲ, ಅದು ಹಾಗೆ ಉಂಟು.